ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ಇಲಾಖೆ ವತಿರ್ದು ಪತ್ರಕರ್ತರಿಗೆ ರೋಗ ನಿರೋಧಕ ಮದ್ದು ಪಟ್ಟಣ ಗ್ರಾಮೀಣ ಕೂಟ ಸಂಸ್ಥೆ ವತಿರ್ದು ಪತ್ರಕರ್ತರಿಗೆ ಮಾಸ್ಕ್ ಬೊಕ್ಕ ಸ್ಯಾನಿಟೈಸರ್ ಪಟ್ಟಣ ಕಾರ್ಯಕ್ರಮ ಸೋಮವಾರ ಪ್ರೆಸ್ ಕ್ಲಬ್ ನಡೆಸಿದರು. ಇದೊಂದು ಕಂಪನಿ ಪ್ರಾಡಕ್ಟ್ ಹೆಸರು ಹೇಳಬಾರ್ದು ಅಂತ ಹೇಳಿದೆ. ಹಾಗಲ್ಲ, ಅದೇ ಶಾಸಕರ ಕಾಳಜಿಯಿಂದ ಪ್ರೈವೇಟ್ ಪ್ರಾಡಕ್ಟ್ ಅನ್ನು ಎಂಡೋರ್ಸ್ ಮಾಡಿದ್ರೆ ನಮಗೆ ಅದರಲ್ಲಿ ಏನಿಲ್ಲ. ಒಳ್ಳೆ ಮನಸ್ಸಿನಲ್ಲಿ ಹಿಡ್ಕೊಂಡು ಜನರ ಆರೋಗ್ಯದ ಜೊತೆಯಲ್ಲಿ ಹಿಡ್ಕೊಳ್ಳೋದು. ಯಾರು ಏನು ಬೇಕಾದ್ರೆ ಅದರಲ್ಲಿ ಪತ್ರಕರ್ತರಿಗೆ ಮರ್ದು ಮಾಸ್ಕ್ ಸ್ಯಾನಿಟೈಸರ್ ಪಟ್ಟದ ಪಾತೆರ್ನ ಶಾಸಕರ ಶ್ರೀ ವೇದವ್ಯಾಸ್ ಕಾಮತ್ ಕೊರೋನಾ ವಾರಿಯರ್ಸ್ಲೆಗ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಲ್ಪನ ಮರ್ದನ ಪಟ್ಟಣ ಮೂಲಕ ಆಯುಷ್ ಇಲಾಖೆ ಎಡ್ಡ ಬೇಲೆ ಮಂತದಂಡು ಪತ್ರಕರ್ತರು ಜನಕಲನ್ನ ನಡುಟು ಜನಸಂದಣಿ ಇತ್ತಿನಡೆ ಪೋಡಾಕೊಂಡು ಈ ನಿಟ್ಟಿಡು ಪತ್ರಕರ್ತರು ಮುನ್ನೆಚ್ಚರಿಕೆ ಎದ್ದಿತೊಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಲ್ಪಡಾಕೊಂಡು ಈ ನಿಟ್ಟಿಟ್ಟು ಆಯುಷ್ ಇಲಾಖೆ ಮರ್ದ ವಿತರಣೆ ಮಲ್ತೊಂದು ಪುನಿ ಶ್ಲಾಘನೀಯ ಪಂಡ ತೆರಿಪಾಯರು. ಜನತೆಗೆ ರೋಗ ನಿರೋಧಕ ಶಕ್ತಿ ದೃಷ್ಟಿಯಲ್ಲಿ ವಿಶೇಷವಾಗಿ ಆಯುಷ್ ಇಲಾಖೆಯ ವ್ಯವಸ್ಥೆಯಲ್ಲಿ ಬರುವಂತಹ ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಇಲ್ಲ ಯುನಾನಿ ಔಷಧಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಇವತ್ತು ಆಯುಷ್ ಇಲಾಖೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಸ್ಥಳೀಯ ಶಾಸಕನಾಗಿ ನಾನು ಆಯುಷ್ ಇಲಾಖೆಯ ಎಲ್ಲ ವೈದ್ಯರಿಗೆ ಮತ್ತು ಇಡೀ ತಂಡದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಹೆಚ್ಚಿನ ಯಾರೆಲ್ಲ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಆಯುಷ್ ಇಲಾಖೆಯಿಂದ ಈಗಾಗಲೇ ರೋಗ ನಿರೋಧಕ ಶಕ್ತಿಗಾಗಿ ಅವರು ಹೋಮಿಯೋಪತಿಗೆ ಇರ್ಬೋದು, ಆಯುರ್ವೇದ ಮತ್ತು ಯುನಾನಿಗೆ ಸಂಬಂಧಪಟ್ಟಂತಹ ಮದ್ದುಗಳನ್ನು ಈಗಾಗಲೇ ಕೊಡಲಾಗಿದೆ. ಪತ್ರಕರ್ತರು ಕೂಡ ದಿನನಿತ್ಯ ಬೇರೆ ಬೇರೆ ಕಡೆಗಳಲ್ಲಿ ಸಾವಿರಾರು ಜನರು ತುಂಬಿದಂತಹ ಪ್ರದೇಶಕ್ಕೆ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಅವರ ಬಗ್ಗೆ ಕೂಡ ವಿಶೇಷವಾದ ಕಾಳಜಿಯನ್ನು ಆಯುಷ್ ಇಲಾಖೆಯಿಂದ ಪಡ್ಕೊಂಡು ಆಯುಷ್ ಇಲಾಖೆ ಅವರಿಗೆ ಕೂಡ ಈ ರೋಗ ನಿರೋಧಕ ಏನು ಶಕ್ತಿಗಾಗಿ ವಿಶೇಷವಾಗಿ ಇದನ್ನೆಲ್ಲ ಹೋಮಿಯೋಪತಿ ಮದ್ದು ಮತ್ತು ಆಯುರ್ವೇದ ಯುನಾನಿ ಅದರೊಟ್ಟಿಗೆ ಚಮತ್ಪ್ರಾಶನ್ನು ಕೂಡ ಕೊಟ್ಟು ಪತ್ರಕರ್ತರು ನಿಜವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅವರಿಗೆ ಕೂಡ ರೋಗ ನಿರೋಧಕ ಶಕ್ತಿಗೆ ಈ ಒಂದು ವಿಶೇಷವಾಗಿ ಕೊಡುವಂಥ ಕೊಡುಗೆಯನ್ನು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಈ ಹಿಂದೆ ನಮಗೆ ಅನುಭವದಲ್ಲಿ ಕಂಡದ್ದು ಬೆಂಗಳೂರಿನಲ್ಲಿ ಒಂದು ಪತ್ರಕರ್ತರಿಗೆ ಕೊರೋನಾ ಬಂದಿದ್ದಾಗ ಎಲ್ಲ ಟಿವಿ ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು. ಹಾಗಿರುವಾಗ ಮಾಧ್ಯಮದವರು ಕೂಡ ದಿನನಿತ್ಯ ಓಡಾಟ ಮಾಡುವಾಗ ಅವರಿಗೆ ಕೂಡ ವಿಶೇಷವಾಗಿ ಅವರ ಗಮನವನ್ನು ಇಟ್ಟುಕೊಂಡು ಆಯುಷ್ ಇಲಾಖೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅಭಿನಂದನೆಗಳು. ಅದರೊಂದಿಗೆ ಚಮನ್ಪ್ರಾಶ್ ಒಟ್ಟಿಗೆ ಆಯುಷ್ ಕಷಾಯ ಹಿಂದೆ ನಮ್ಮ ಹಿರಿಯರು ಪ್ರತಿನಿತ್ಯದ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ರೋಗ ನಿರೋಧಕ ಶಕ್ತಿ ಇರುವಂಥ ಏನು ವಸ್ತುಗಳಿದೆ ಅದನ್ನು ಸೇವಿಸ್ತಾ ಇದ್ರು. ಅದಕ್ಕಾಗಿ ಸ್ವಲ್ಪ ಇಮ್ಯುನಿಟಿ ಪವರ್ ಮನುಷ್ಯರಿಗೆ ಜಾಸ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಸೇವಿಸುವಂಥದ್ದು ಕಮ್ಮಿ ಇದೆ ಅಂತ ಹೇಳುವ ಕಾರಣ ರೋಗವು ಬೇಗ ಬರ್ತದೆ ಅಂತ ಹೇಳುವ ಕಾರಣ ಅದರಲ್ಲಿ ಕೂಡ ಆಯುಷ್ ಕಷಾಯದೊಂದಿಗೆ ಅದರಲ್ಲಿ ಇರುವಂಥದ್ದು ಒಣಗಿದ ತುಳಸಿ ಎಲೆಗಳು, ದಾಲ್ಚೀನಿ, ಒಣಶುಂಠಿ ಮತ್ತು ಕಾಳುಮೆಣಸು ಇದನ್ನೆಲ್ಲ ಒಳಪಟ್ಟು ಕಷಾಯಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಚಮನ್ಪ್ರಾಶ್ ಇದೆ. ಇದನ್ನೆಲ್ಲ ಉಪಯೋಗಿಸ್ತಾ ಒಳ್ಳೆಯ ರೀತಿಯಲ್ಲಿ ಈಗ ನಮಗೆ ಏನು ಕೊರೋನಾದ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಮುಕ್ತವಾಗಿ ಎಲ್ಲ ಕಡೆಗಳಿಗೆ ಅವಕಾಶ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದರ ವಿಶೇಷವಾಗಿ ಗಮನದಲ್ಲಿ ಇಟ್ಟುಕೊಂಡು ಈ ಮದ್ದನ್ನು ಸೇವಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೇಳ್ತಾ ತಾವು ಕೂಡ ತಮ್ಮ ಪತ್ರಿಕೆಯಲ್ಲಿ ಮತ್ತು ತಮ್ಮ ಮಾಧ್ಯಮದಲ್ಲಿ ಆಯುಷ್ ಇಲಾಖೆಯ ಈ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಕೊರೋನಾ ನಾವು ಟೆಸ್ಟ್ ಮಾಡಿದಾಗ ಕೊರೋನಾ ಪಾಸಿಟಿವ್ ಬರುವಂಥದ್ದು ಒಂದು ಭಾಗ, ಇಲ್ಲ ನೆಗೆಟಿವ್ ಬರುವಂಥದ್ದು ಅದು ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅದಕ್ಕಾಗಿ ಮುಂಚಿತವಾಗಿ ಇದನ್ನು ಸೇವನೆ ಮಾಡಿದರೆ ಅದಕ್ಕೆ ನಮಗೆ ಬಹಳಷ್ಟು ಉಪಯುಕ್ತವಾಗ್ತದೆ ಅಂತ ಹೇಳುವ ರೀತಿಯ ಅರ್ಥ ಬರುವ ರೀತಿಯಲ್ಲಿ ತಾವೆಲ್ಲರೂ ಪತ್ರಿಕೆಗಳಲ್ಲಿ ಇದನ್ನು ಪ್ರಕಟಿಸಿದರೆ ಜನರಿಗೆ ಹೆಚ್ಚಾಗಿ ಇದನ್ನು ಸೇವಿಸಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗಾಗಿ ಮಂಗಳೂರಿನ ಪ್ರದೇಶದಲ್ಲಿ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಅವರು ಹೇಳಿದರು. ಅಲ್ಲಿ ಬಂದು ಅದಕ್ಕೆ ಇದನ್ನೆಲ್ಲ ತೆಗೆದುಕೊಳ್ಳುವಾಗ
ಸರ್ಕಾರದ ಇನ್ನಿತರ ಚಟುವಟಿಕೆಗೆ ದೊಡ್ಡ ಪೂರಕ ಶಕ್ತಿ ಕೊಟ್ಟಂತಾಗ್ತದೆ. ಅದು ಮಾಧ್ಯಮದವರು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಆಯುಷ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಮತ್ತು ತಮಗೆ ಸ್ಯಾನಿಟೈಸರ್ ಮತ್ತು ಇದೇ ವಿಶೇಷವಾಗಿ ಅಧ್ಯಕ್ಷರು ಮಾಸ್ಕ್ಗಳನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಕೂಡ ಅಧ್ಯಕ್ಷರು ತಮಗೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗಲಿ ಮತ್ತು ಮಾಧ್ಯಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಸಾರಗೊಂಡಾಗ ಮಂಗಳೂರಿನ ಜನರು ಎಚ್ಚೆತ್ತು ಇದರ ಬಗ್ಗೆ ವಿಶೇಷವಾಗಿ ಆಸಕ್ತಿಯನ್ನು ಮೂಡಿಬರಲಿ ಅಂತ ಹೇಳುವುದನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಪಾತಿರಂದು ಆಯುಷ್ ಇಲಾಖೆ ವತಿಯಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಲ್ಪನ ಮರ್ದನು 50,000 ಜನ ಮುಂಚೂಣಿ ಕಾರ್ಯಕರ್ತರಿಗೆ ಪಟ್ಟಂದುಲ್ಲ. ಸೋಮವಾರ ಪತ್ರಕರ್ತರಿಗೆ ಬೊಕ್ಕ ಕೆಎಸ್ಆರ್ಟಿಸಿದ 4,000 ಸಿಬ್ಬಂದಿಲೆಗೂ ಮರ್ತುಪಟ್ಟದ ದುಂಬಗು ಇಲಾಖೆದು ಪಂಚಾಯತ್ ಮಟ್ಟದ ಪಟ್ವ ಸಾರ್ವಜನಿಕರಿಗೂ ರೋಗ ನಿರೋಧಕ ಜಾಸ್ತಿ ಮಲ್ಪನ ಮರ್ದು ಅಗತ್ಯ ಇತ್ತಂಡ ಕುಡ್ಲದ ಹ್ಯಾಟ್ ಹಿಲ್ ಬೊಕ್ಕ ಜಿಲ್ಲೆದ ಬೇತೆ ಬೇತೆ ಕಡೆ ಉಪ್ಪುನ ಆಯುಷ್ ಆಸ್ಪತ್ರೆಯನ್ನು ಸಂಪರ್ಕಿಸವಲು ಬಂದು ತಿರುಪಾಯಿರು. ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಇದು ಹೆಚ್ಚಾಗಿ ಬಾಧಿಸ್ತಾ ಇದೆ. ನಾವೀಗಾಗಲೇ ನೋಡ್ತಾ ಇದ್ದೇವೆ, ನಮ್ಮ ದೇಶದಲ್ಲಿ ಇಲ್ಲದ್ರೆ ಇತರ ದೇಶಗಳಲ್ಲಿ 65-60 ವರ್ಷಕ್ಕಿಂತ ಜಾಸ್ತಿ ಇದ್ದವರಿಗೆ, ಹಿರಿಯರಿಗೆ, ವಯಸ್ಸಾದವರಿಗೆ, ಅದೇ ರೀತಿ ಬೇರೆ ಬೇರೆ ರೋಗಗಳಿಂದ ಬಳಲ್ತಾ ಇದ್ದವರು ಹಾಗೂ ಈ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಇದು ಜಾಸ್ತಿ ತೊಂದರೆಯನ್ನು ಕೊಡ್ತಾ ಇದೆ. ಸೊ ಈ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನ್ ಮಾಡಿದ್ದು ಒಂದು ನಿರ್ಧಾರವನ್ನು ತಗೊಂಡು, ಯಾಕಂತೇಳಿದ್ರೆ ಇದನ್ನು ನಾವು ಹೇಗೆ ಎದುರಿಸಬಹುದು, ನಮ್ಮ ಜನರಲ್ಲಿ ಆರೋಗ್ಯವನ್ನು ವೃದ್ಧಿಸಿ ಈ ಕೊರೋನಾವನ್ನು ನಾವು ಹೇಗೆ ಸೋಲಿಸಬಹುದು. ಹಾಗಾಗಿ ಈ ಆಯುಷ್ ಚಿಕಿತ್ಸಾ ಪದ್ಧತಿಗಳಲ್ಲಿ ಇದರಲ್ಲಿ ಬೇರೆ ಅಲೋಪತಿ ಚಿಕಿತ್ಸಾ ಪದ್ಧತಿಗಳಲ್ಲಿರ್ಬೋದು, ಆಂಟಿವೈರಲ್ ಡ್ರಗ್ಗಳು ಜಾಸ್ತಿ ಆಗಿರೋದು ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿಯಲ್ಲಿ. ಸೊ ಇದನ್ನು ಜನರಿಗೆ ತಲುಪಿಸಿ ಆ ಮೂಲಕ ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ಆ ರೀತಿಯಾಗಿ ಇವತ್ತು ನಾವು ಎಲ್ಲರಿಗೂ ಕೂಡ ಸರ್ಕಾರದಿಂದ ಈ ಕೊರೋನಾ ಕಾರ್ಯಪಡೆ ಯಾರೆಲ್ಲ ಇದರಲ್ಲಿ ಕೆಲಸದಲ್ಲಿ ನಿಯೋಜಿತರಾಗಿದ್ದಾರೆ ಮೊದಲಿನ ಆದ್ಯತೆ ಅವರಿಗೆ ಕೊಟ್ಕೊಂಡು ಎಲ್ಲರಿಗೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 50,000 ಜನರಿಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಯನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಾವು ಆಶಾ ಕಾರ್ಯಕರ್ತರಿಗೆ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರ್ಕಾರದಿಂದ ಚವನಪ್ರಾಶ ಸರಬರಾಜಾಗಿತ್ತು, ಅದನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೇವೆ. ಇದರ ಜೊತೆಗೆ ಈಗ ಸರ್ಕಾರದಿಂದ ಆಯುರ್ವೇದದ ಸಂಶಮನಿ ವಟಿ ಮತ್ತೆ ಯುನಾನಿಯ RKG ಅದೊಂದು ನೇಸಲ್ ಡ್ರಾಪ್ಸ್ ಹಾಗೂ ಹೋಮಿಯೋಪತಿ ಆರ್ಸೆನಿಕಮ್ ಅಲ್ಬಮ್ ಟ್ಯಾಬ್ಲೆಟ್ ಈ 3 ಔಷಧಿಗಳು ಸರಬರಾಜಾಗಿದೆ. ಸೊ ಇದನ್ನು ಮೊದಲಿನ ಹಂತದಲ್ಲಿ ಎಲ್ಲ ಕೋವಿಡ್ ವಾರಿಯರ್ಸ್ಗೆ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ KSRP 2,300 ಸಿಬ್ಬಂದಿಗಳಿಗೆ ಹಂಚಿದ್ದೇವೆ. ಅದೇ ರೀತಿ ನಮ್ಮ IHMA ಇಂಡಿಯನ್ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ಅವರ ಮುಖಾಂತರ ಸುಮಾರು ನಮ್ಮ ಹೋಮ್ ಗಾರ್ಡ್ಸ್, ಸಿವಿಲ್ ಗಾರ್ಡ್ಸ್ ಎಲ್ಲರಿಗೆ ಸೇರ್ಕೊಂಡು 8,000 ಜನರಿಗೆ ಹಂಚಲಾಗಿದೆ. ಅದೇ ರೀತಿ ಇವತ್ತು ಮಧ್ಯಾಹ್ನ ಮೇಲೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ KSRTCಯ 4,000ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು ಅದನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಮುಂಬೈಯಿಂದ ಒಂದು NGO ನಮಗೆ ಎಕ್ಸ್ಕ್ಲೂಸಿವ್ಲಿ ಹೆಲ್ತಲ್ಲಿ ವರ್ಕ್ ಮಾಡುವ ವೆಲ್ಲಾಬು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥ 3,000 ಜನರಿಗೆ ಚವನಪ್ರಾಶವನ್ನು ನಮ್ಮ ಜಿಲ್ಲೆಗೆ ಸ್ಪಾನ್ಸರ್ ಮಾಡಿದ್ದಾರೆ, ಅದನ್ನು ನಾವು ಹಂಚಲಿಕ್ಕಿದ್ದೇವೆ. ಮತ್ತು ಬೇರೆ ಬೇರೆ ಇಲಾಖೆಗಳ ಇದು ಈವನ್ ನಾವು ಏನು ಪಂಚಾಯತ್ ಮಟ್ಟದಲ್ಲಿಯೂ ಕೂಡ ಯಾರ್ಯಾರು ಕೆಲಸ ಮಾಡ್ತಾರೆ ಅವರನ್ನೆಲ್ಲ ನಾವು ತಲುಪಲಿಕ್ಕೆ ಇದ್ದೇವೆ. ಇದರ ಜೊತೆಗೆ ನಾವು ಸರ್ಕಾರಕ್ಕೆ ಈಗಾಗಲೇ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮಲ್ಲಿ ಯಾರು ವಲ್ನರೇಬಲ್ ಪೀಪಲ್ ಇದ್ದಾರೆ, ನಮ್ಮ ಹಿರಿಯ ನಾಗರಿಕರು, ಅವರನ್ನು ತಲುಪುವಂತಹ ಉದ್ದೇಶ ಇದೆ ಇಲಾಖೆಗೆ. ಅಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಸರಬರಾಜಾಗಿದೆ. ಈ ಔಷಧಿಯ ಜೊತೆಗೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಖಾಲಿ ಔಷಧಿಯನ್ನ ತಗೊಂಡ್ರೆ ಸಾಕಾಗೋದಿಲ್ಲ. ಅದರ ಜೊತೆಗೆ ಸರ್ಕಾರ ಏನೆಲ್ಲ ನಿಯಮಗಳನ್ನು ನಮಗೆ ಹೇಳಿದೆಯೋ, ಮಾಸ್ಕ್ ಧರಿಸುವುದು, ಆಗಾಗ ಕೈ ತೊಳಿತಾ ಇರೋದು, ಹೀಗೆಲ್ಲ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಬರಲಿ ಕೂಡ ಅದನ್ನು ಪ್ರಮೋಟ್ ಮಾಡಲಾಗ್ತದೆ ಸರ್ಕಾರದ ನಿರ್ದೇಶ, ಅದನ್ನು ಕೂಡ ನಾವು ಪಾಲಿಸಬೇಕು. ಆಯುಷ್ನ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ಹೇಳುವುದಿದ್ರೆ, ಆಯುಷ್ ಚಿಕಿತ್ಸಾ ಪದ್ಧತಿ ನೋಡಿ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತ ದೇಶದ ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ ಬಹಳವಾದಂತಹ ಕೆಲಸವನ್ನು ಮಾಡಿದೆ. ನಮ್ಮ ಹಿರಿಯರು ಆಯುರ್ವೇದ ನೋಡಿ, ಈಗ ಯೋಗ ವಿಶ್ವಮಾನ್ಯವಾಗ್ತಾ ಇದೆ. ಅದರ ಜೊತೆಗೆ ಆಯುರ್ವೇದದಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಆರೋಗ್ಯವಂತರಾಗಲಿಕ್ಕೆ ನಾವು ಏನೇನು ದಿನಚರಿಗಳನ್ನು ಇದು ಆಚರಣೆ ಮಾಡಬೇಕು
ಮಾಡಬೇಕು. ಅದೇ ರೀತಿ ಯಾವ ರೀತಿ ನಾವು ಕಾಲಕ್ಕೆ ಚೇಂಜ್ ಆಗಬೇಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಇಡಬೇಕು, ಏನು ತಿಂಡಿ ತಿನ್ನಬೇಕು, ಹೇಗೆ ಬ್ರಷ್ ಮಾಡಬೇಕು, ಎಣ್ಣೆ ಹಾಕಿ ಹೇಗೆ ಸ್ನಾನ ಮಾಡಬೇಕು, ಮಧ್ಯಾಹ್ನ ನಮ್ಮ ಊಟ ಹೇಗಿರಬೇಕು, ರಾತ್ರಿ ಹೇಗೆ ಊಟ ಇರಬೇಕು, ಯಾವ್ಯಾವ ಕಾಲಕ್ಕೆ ನಮ್ಮಲ್ಲಿ ಏನೇನು ಡ್ರೆಸ್ ಹಾಕಬೇಕು, ನಮ್ಮ ಆಹಾರ ವಿಹಾರಗಳು ಏನಿದೆ, ಇದನ್ನು ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿ ಇಲ್ಲಂದ್ರೆ ಭಾರತೀಯ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಎಲ್ಲ ರೋಗಗಳಿಂದ ನಮಗೆ ರಕ್ಷಣೆ ಸಿಗ್ತದೆ. ಬೆಳಿಗ್ಗೆ ಎದ್ದು ಯೋಗ ಮಾಡುವುದು, ಈಗ ಯೋಗವನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದು ಮಾಡಿದ ಮೇಲೆ ಯೋಗ ದಿನಾಚರಣೆ ಇಡೀ ವಿಶ್ವದಾದ್ಯಂತ ತುಂಬ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ನಾವು ಇದರ ಜೊತೆಗೆ ನಮ್ಮ ಭಾರತೀಯ ಜೀವನ ಶೈಲಿ ಇರ್ಬೋದು, ಆಹಾರ ವಿಹಾರ ಪದ್ಧತಿ ಇರ್ಬೋದು, ಯಾವ ಕಾಲಕ್ಕೆ ಯಾವ್ದಾವ್ದು ಆಹಾರ, ಇದನ್ನೆಲ್ಲ ತಗೊಳ್ಳುವಂಥದ್ದು ಕೂಡ ನಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ, ನಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ಆಯುಷ್ ಇಲಾಖೆ ಪ್ರಮೋಟ್ ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಮನೆ ಅಡುಗೆ ಮನೆಗೆ ಔಷಧಾಲಯ ತಮಗೆಲ್ಲರಿಗೂ ಗೊತ್ತಾಗಿರ್ಬೋದು, ಹೆಚ್ಚಿನ ಸ್ಪೈಸಸ್ಗಳಲ್ಲಿ ಸಿಗ್ತದೆ. ಆ ಕಷಾಯ ಕೂಡ ಈಗ ಆಯುಷ್ ಇಲಾಖೆ ಪ್ರಮೋಟ್ ಮಾಡ್ತಾ ಇದೆ. ಅದರಲ್ಲಿ ಶುಂಠಿ ಮತ್ತು ಪೆಪ್ಪರ್ ಮತ್ತು ತುಳಸಿ ಮತ್ತು ಈ ಚಕ್ಕೆ ಇದಕ್ಕೆ ಹುಡಿ ಮಾಡಿಕೊಂಡು ಅದರ ಕಷಾಯ ಕುಡಿಯುವುದು, ಮತ್ತು ಗೋಲ್ಡನ್ ಮಿಲ್ಕ್ ಅರಿಶಿನ ಹಾಕಿ ಹಾಲು ಕುಡಿಯುವಂಥದ್ದು, ಇಂಥದ್ದೆಲ್ಲ ಮನೆಯಲ್ಲೇ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಜನರಲ್ಲಿ ಈ ಬಗ್ಗೆ ನಾವು ಅವೇರ್ನೆಸ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಈ ಕೊರೋನಾವನ್ನು ನಾವು ನಮ್ಮ ಜೀವನ ಶೈಲಿ, ಆಹಾರ ವಿಹಾರ ಪದ್ಧತಿಗಳು, ಅದೇ ರೀತಿ ನಮ್ಮ ಸರ್ಕಾರದ ನಿರ್ದೇಶನಗಳು ಎಲ್ಲವನ್ನೂ ಪಾಲಿಸಿದರೆ ಈ ಕೊರೋನಾ ರೋಗದಿಂದ ನಮಗೆ ರಕ್ಷಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನ ಸ್ನೇಹಿತರುಗಳಿಗೆ ಈ ಆಯುಷ್ ಔಷಧಿಗಳಿರುವಂತಹ ಕಿಟ್ಟನ್ನು ವಿತರಿಸಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಆಯುಷ್ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಆಯುಷ್ ಇಲಾಖೆದ ಡಾಕ್ಟರ್ ಶೋಭಾ ರಾಣಿ, ಡಾಕ್ಟರ್ ಸಹನಾ ಪಾಲ್ಪಡದಿದ್ದರು. ಮೊಹಮ್ಮದ್ ಆರಿಫ್ ಪಡುಬಿದ್ರಿ ಸಭೆ ಸುಧಾರಿಕೆ ಮಂತೇರು.